ನಾಡಿದ್ದು ಮೇ ಕೊನೆಯ ಆದಿತ್ಯವಾರ ನಾವು ಪ್ರತಿ ವರ್ಷ ಮಾಡುವ ಹಾಗೆ ಈ ಸಲ ಮೇ 26ನೇ ತಾರೀಕು ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ಸಂಭ್ರಮ 9ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಬೆಳಿಗ್ಗೆ ಅಬ್ಬರತಾಳ ಆಗಿ ಬೆಳಿಗ್ಗೆ 7ವರೆಗೆ ಚೌಕಿ ಪೂಜೆಯಿಂದ ಹಿಡಿದು ಆನಂತರ ಮಹಿಳಾ ಯಕ್ಷಗಾನ ಮಹಿಳಾ ಘಟಕದ ಸದಸ್ಯರಿಂದ ಆನಂತರ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಸಭಾ ಕಾರ್ಯಕ್ರಮ. ಅದರಲ್ಲಿ ಅಧ್ಯಕ್ಷರಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟರು ಹಾಗೂ ಉದ್ಘಾಟಕರಾಗಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಆದಂತಹ ಕನ್ಯಾನ ಸದಾಶಿವ ಶೆಟ್ಟರು ಹಾಗೂ ಇನ್ನಿತರ ಅನೇಕ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಆನಂತರ ಯುವ ಭಾಗವತರಿಂದ ಯಕ್ಷಗಾನ ವೈಭವ, ಮಧ್ಯಾಹ್ನ ಪುನಃ ಒಂದು ಗಂಟೆಯ ಸಭಾ ಕಾರ್ಯಕ್ರಮ. ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಟ್ರಸ್ಟ್ನ ಪ್ರಧಾನ ಸಂಚಾಲಕರಾದಂತಹ ಬರೋಡ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಮಕ್ಕಳ ವಿದ್ಯಾರ್ಥಿ ಸಮ್ಮೇಳನ, ಈ ಸಲ ಹೊಸದಾಗಿ ನಾವು ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿ ಶಿಕ್ಷಣದ ಮಕ್ಕಳಿಂದ ವಿದ್ಯಾರ್ಥಿ ಸಮ್ಮೇಳನ ಅಲ್ಲಿ ನಡೆಯಲಿಕ್ಕಿದೆ. ಒಂದೂವರೆ ಗಂಟೆಗಳ ಕಾಲ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಪಾರಂಪರಿಕ ಯಕ್ಷಗಾನ 1.5 ಗಂಟೆಯ ತೆಂಕುತಿಟ್ಟಿನ ಪಾರಂಪರಿಕ ಯಕ್ಷಗಾನ ನಡೆಯಲಿಕ್ಕಿದೆ. ಉಜಿರೆ ಅಶೋಕ್ ಭಟ್ರು ಹಾಗೂ ಕುರಿಯ ಗಣಪತಿ ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಸಭಾ ಕಾರ್ಯಕ್ರಮ ಕನ್ಯಾನ ಸದಾಶಿವ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಪೂಜ್ಯ ಸ್ವಾಮೀಜಿ ತ್ರಯರು ಬೆಳಗಿನಿಂದಲೇ ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ. ಆನಂತರ ಹಾಸ್ಯ ವೈಭವ, ಈ ರೀತಿ ಕಾರ್ಯಕ್ರಮಗಳ ರೂಪುರೇಷೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿದೆ, ಯಕ್ಷಗಾನ ಕಲಾವಿದರಿಗಲ್ಲದೆ ನಾಟಕ ರಂಗ ಭೂಮಿಯ ಕಲಾವಿದರು, ದೈವಾರಾಧನೆಯ ಕಲಾವಿದರು, ಪರಿಚಾರಕರು ಹಾಗೂ ಕಂಬಳ ಕ್ಷೇತ್ರದಲ್ಲಿ ದುಡಿದಂತಹ ಕಲಾವಿದರು, ಇಂತಹ ಅನೇಕ ಕಲಾವಿದರುಗಳಿಗೆ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು ಅದರ ಒಬ್ಬೊಬ್ಬರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದೆಲ್ಲ ನಡೀತಾ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ತಾವು ಅಭೂತಪೂರ್ವವಾದ ಬೆಂಬಲವನ್ನು ನಮಗೆ ಮಾಧ್ಯಮ ಲೋಕದ ಇಡೀ ಮನೆಗೆ ಮುಟ್ಟಿಸುವ ಪ್ರಚಾರದಲ್ಲಿ ತಾವುಗಳು ತುಂಬ ಮುತುವರ್ಜಿ ವಹಿಸಿದ್ದೀರಿ. ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವಂತಹ ಈ ಚಾರಿಟಿಯನ್ನು ತಾವುಗಳು ಮತ್ತು ಪ್ರೋತ್ಸಾಹಿಸಬೇಕು. ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಮಾರ್ಗದರ್ಶನವೂ ಪ್ರಚಾರವೂ ಎರಡೂ ನಮಗೆ ಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. Dr. M.V. Shetty Institutions, Mangaluru, empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ